ದೇವರ ವಾಕ್ಯವು ದುಃಖಿತರಿಗೆ ಸಾಂತ್ವನವು. ವಾಕ್ಯವು ಸಜೀವ ವಾಕ್ಯವು ರೋಗಿಗಳಿಗೆ ಸೌಖ್ಯವು. ವಾಕ್ಯವು ದೇವರ ವಾಕ್ಯವು ಅಶಕ್ತರಿಗೆ ಶಕ್ತಿಯು. ವಾಕ್ಯವು ದೇವರ ವಾಕ್ಯವು ಬಂಧಿತರಿಗೆ ಮುಕ್ತಿಯು. ಸಜೀವ ವಾಕ್ಯ ಆಲಿಸೋಣ, ಸಜೀವ ವಾಕ್ಯ ಧ್ಯಾನಿಸೋಣ, ಸಜೀವ ವಾಕ್ಯ ಜೀವಿಸೋಣ. ಸಜೀವ ವಾಕ್ಯ ಆಲಿಸೋಣ, ಸಜೀವ ವಾಕ್ಯ ಧ್ಯಾನಿಸೋಣ, ಸಜೀವ ವಾಕ್ಯ ಜೀವಿಸೋಣ. ಸಜೀವ ವಾಕ್ಯ ಕಾರ್ಯಕ್ರಮಕ್ಕೆ ತಮಗೆಲ್ಲರಿಗೂ ಆದರದ ಸ್ವಾಗತ. ಈಗ ಪವಿತ್ರ ಬೈಬಲ್ ಗ್ರಂಥದಿಂದ ದೇವರ ವಾಕ್ಯವನ್ನು ಆಲಿಸೋಣ. ಯೇಸುವೆ ಸ್ತೋತ್ರ, ಯೇಸುವೆ ವಂದನೆ, ಯೇಸುವೆ ಆರಾಧನೆ. ಆತ್ಮೀಯ ಸಹೋದರ ಸಹೋದರಿಯರೇ, ಫಾದರ್ ಫ್ರಾಂಕ್ಲಿನ್ ನಿಮಗೆಲ್ಲರಿಗೂ ಮಾಡುವ ಶುಭ ಆಶೀರ್ವಾದಗಳು. ಈ ದಿನ ಜನವರಿ 10, ಹೋದ ಭಾನುವಾರ ನಾವು ಪ್ರಭುವಿನ ದೈವ ದರ್ಶನದ ಹಬ್ಬವನ್ನು ಕೊಂಡಾಡಿದ್ವಿ. ಈ ದಿನ ಪ್ರಭುವಿನ ಸ್ನಾನ ದೀಕ್ಷೆಯ ಹಬ್ಬವನ್ನು ನಾವು ಕೊಂಡಾಡುತ್ತೇವೆ. ಲೂಕನ ಶುಭ ಸಂದೇಶ 3ನೇ ಅಧ್ಯಾಯ ವಾಕ್ಯ 15ರಿಂದ 16 ಹಾಗೂ 21ರಿಂದ 22 ನಾವು ಆಲಿಸೋಣ. ಈ ಯೋವಾನನೇ ಎಲ್ಲರೂ ಎದುರು ನೋಡುತ್ತಾ ಇರುವ ಅಭಿಷಿಕ್ತನಾದ ಲೋಕೋದ್ಧಾರಕ ಆಗಿರಬಹುದೇ ಎಂದು ಜನರು ತಮ್ಮ ಮನಸ್ಸಿನಲ್ಲೇ ಆಲೋಚಿಸುತ್ತಿದ್ದರು. ಅದಕ್ಕೆ ಉತ್ತರವಾಗಿ ಯೋವಾನನು, ನಾನು ನಿಮಗೆ ನೀರಿನಿಂದ ಸ್ನಾನ ದೀಕ್ಷೆ ಕೊಡುತ್ತಿದ್ದೇನೆ, ಆದರೆ ನನಗಿಂತಲೂ ಶಕ್ತರೊಬ್ಬರು ಬರುತ್ತಾರೆ, ಅವರ ಪಾದರಕ್ಷೆಗಳನ್ನು ಬಿಚ್ಚುವುದಕ್ಕೂ ನಾನು ಅರ್ಹನಲ್ಲ. ಅವರು ನಿಮಗೆ ಪವಿತ್ರಾತ್ಮ ಅವರಿಂದಲೂ ಅಗ್ನಿಯಿಂದಲೂ ದೀಕ್ಷಾ ಸ್ನಾನ ಕೊಡುವರು. ಜನರೆಲ್ಲರೂ ಸ್ನಾನ ದೀಕ್ಷೆ ಪಡೆಯುತ್ತಾ ಇದ್ದರು. ಯೇಸು ಸ್ವಾಮಿಯೂ ಬಂದು ಸ್ನಾನ ದೀಕ್ಷೆ ಪಡೆದು ಪ್ರಾರ್ಥಿಸುತ್ತಿರಲು ಆಕಾಶವು ತೆರೆಯಿತು. ಆಗ ಪವಿತ್ರಾತ್ಮ ಸಶರೀರವಾಗಿ ಒಂದು ಪಾರಿವಾಳದ ರೂಪದಲ್ಲಿ ಯೇಸುವಿನ ಮೇಲೆ ಇಳಿದರು. ಅಲ್ಲದೆ ನೀನೇ ನನ್ನ ಪುತ್ರ, ನನಗೆ ಪರಮಪ್ರಿಯನು, ನನ್ನ ಅಪಾರ ಮೆಚ್ಚುಗೆಗೆ ಪಾತ್ರನು ಎಂಬ ದೈವವಾಣಿ ಕೇಳಿಸಿತು. ಪ್ರೈಸ್ ದ ಲಾರ್ಡ್. ಯೇಸುವೆ ಸ್ತೋತ್ರ, ಯೇಸುವೆ ಆರಾಧನೆ, ತಂದೆಯೇ ಸ್ತೋತ್ರ, ಪವಿತ್ರಾತ್ಮರೇ ಸ್ತೋತ್ರ. ಆತ್ಮೀಯ ಸಹೋದರ ಸಹೋದರಿಯರೇ, ಇವತ್ತು ಯೇಸುವಿನ ಸ್ನಾನ ದೀಕ್ಷೆ ಅಂದರೆ ಯೇಸು ಸ್ವಾಮಿ ದೀಕ್ಷಾ ಸ್ನಾನ ಪಡೆದ ಈ ಒಂದು ಹಬ್ಬವನ್ನು ಪವಿತ್ರ ಕಥೋಲಿಕ ಧರ್ಮಸಭೆ ಕೊಂಡಾಡುತ್ತಿದೆ. ಯೇಸುವಿಗೆ ದೀಕ್ಷಾ ಸ್ನಾನ ಬೇಕಿತ್ತೇ ಎಂದು ತುಂಬಾ ಮಂದಿ ಕೇಳುತ್ತಾರೆ. ಅವರಿಗೆ ಬೇಕಾಗಿರಲಿಲ್ಲ. ಆದರೆ ಅವರು ಮನುಷ್ಯ ಸ್ವಭಾವವನ್ನು ತಾಳಿದ್ದರಿಂದ ಅವರು ದೀಕ್ಷಾ ಸ್ನಾನ ಪಡೆಯಲು ಸ್ನಾನಿಕ ಯೋಹಾನನ ಹತ್ತಿರ ಬಂದಾಗ ಸ್ನಾನಿಕ ಯೋಹಾನನಿಗೆ ತಿಳಿಯಿತು, ಇವರಿಗೆ ಸ್ನಾನ ದೀಕ್ಷೆ ಕೊಡಲು ನಾನು ಯೋಗ್ಯನಲ್ಲ, ಏಕೆಂದರೆ ಇವರು ದೇವರ ಪುತ್ರ. ಆ ಅರಿವು, ಆ ಜ್ಞಾನ ದೇವರೇ ಸ್ನಾನಿಕ ಯೋಹಾನನಿಗೆ ಪ್ರಕಟಪಡಿಸಿದ್ದು. ಆದರೆ ಯೇಸು ಹೇಳ್ತಾರೆ ಸ್ನಾನಿಕ ಯೋಹಾನನಿಗೆ, ಇದು ಹೀಗೆ ಇರಲಿ, ಏಕೆಂದರೆ ನಾನು ಮನುಷ್ಯ ರೂಪದಲ್ಲಿ ಈ ಲೋಕದಲ್ಲಿ ಬಂದಿದ್ದೇನೆ. ಏಕೆಂದರೆ ಮನುಷ್ಯ ಹೇಗೆ ಜೀವಿಸಬೇಕು ಎಂಬುದಾಗಿ ನಾನು ತಿಳಿಯಪಡಿಸಬೇಕು. ಅವರು ದೇವ ಸಾಮ್ರಾಜ್ಯದ ಪ್ರಜೆಗಳಾಗಬೇಕು ಹಾಗೂ ಸತ್ಯವನ್ನು ತಿಳಿಯಬೇಕು, ಸತ್ಯದಲ್ಲಿ ಜೀವಿಸಬೇಕು. ಸದ್ಯಕ್ಕೆ ಇದು ಹೀಗೆ ಇರಲಿ. ಯೇಸು ಸ್ವಾಮಿ ಕೂಡ ದೀಕ್ಷಾ ಸ್ನಾನವನ್ನು ಪಡೆದುಕೊಂಡರು. ದೀಕ್ಷಾ ಸ್ನಾನ ಪಡೆದುಕೊಳ್ಳುವಾಗ ಏನಾಯಿತು? ಆಗ ಪವಿತ್ರಾತ್ಮರು ಸಶರೀರವಾಗಿ ಒಂದು ಪಾರಿವಾಳದ ರೂಪದಲ್ಲಿ ಯೇಸುವಿನ ಮೇಲೆ ಇಳಿದು ಬಂದರು. ಅಲ್ಲದೆ ನೀನೇ ನನ್ನ ಪುತ್ರ,
ಅಲ್ಲದೆ ನೀನೇ ನನ್ನ ಪುತ್ರ, ನನಗೆ ಪರಮ ಪ್ರಿಯನು, ನನ್ನ ಅಪಾರ ಮೆಚ್ಚುಗೆಗೆ ಪಾತ್ರನು ಎಂಬ ದೇವರ ವಾಣಿ ಕೇಳಿಸಿತು. ಪ್ರೈಸ್ ದ ಲಾರ್ಡ್, ಹಾಲೆಲೂಯ. ದೇವರೇ ಮಾತಾಡಿ ಹೇಳ್ತಾ ಇದ್ದಾರೆ, ಈತನು ನನ್ನ ಪುತ್ರ, ನನಗೆ ಪರಮ ಪ್ರಿಯ, ನನ್ನ ಅಪಾರ ಮೆಚ್ಚುಗೆಗೆ ಪಾತ್ರ. ಯೇಸು ದೇವರ ಪುತ್ರ, ಯೇಸು ಅವರಿಗೆ ಪರಮ ಪ್ರಿಯ, ಯೇಸು ಅವರ ಅಂದರೆ ದೇವರ ಅಪಾರ ಮೆಚ್ಚುಗೆಗೆ ಪಾತ್ರರಾದರು. ದೇವರೇ ಕಳುಹಿಸಿದ ವ್ಯಕ್ತಿ, ದೇವರೇ ನೇಮಿಸಿದ ವ್ಯಕ್ತಿ. ಪ್ರಿಯರೇ, ಆದಿಕಾಂಡದಲ್ಲಿ 1ನೇ ಅಧ್ಯಾಯದಲ್ಲಿ ನಾವು ಓದ್ತೀವಿ, ಹೇಗೆ ಆದಾಮ ಮತ್ತು ಹವ್ವ ಇಬ್ಬರು ಪಾಪ ಮಾಡಿದರು. ಪಾಪ ಮಾಡಿ ದೇವರ ಕೃಪೆಯನ್ನು ಕಳೆದುಕೊಂಡ್ರು. ಅದನ್ನು ನಾವು ಜನ್ಮ ಪಾಪ ಹೇಳ್ತೀವಿ. ಜನ್ಮ ಪಾಪ ಅಂದ್ರೆ ಏನು? ಅವಿಧೇಯತೆ. ಅವರು ದೇವರಿಗೆ ಅವಿಧೇಯರಾದರು. ಹೀಗೆ ಹಳೆ ಒಡಂಬಡಿಕೆಯಲ್ಲಿ ನೀವು ನೋಡಿದ್ರೆ ದೇವರು ಜನರೊಂದಿಗೆ ಒಡಂಬಡಿಕೆ ಮಾಡಿಕೊಂಡ್ರು. ಆ ಒಡಂಬಡಿಕೆ ಏನಂದ್ರೆ ಸುನ್ನತಿ. ಅಬ್ರಹಾಮನಿಂದ ಹಿಡಿದು ಎಲ್ಲಾ ಜನಾಂಗಗಳು, ವಿಶೇಷವಾಗಿ ದೇವರನ್ನು ನಂಬುವ ಜನಾಂಗ, ಅವರು ಈ ಸುನ್ನತಿಯನ್ನು ಮಾಡಬೇಕಾಗಿತ್ತು. ಆದರೆ ಹೊಸ ಒಡಂಬಡಿಕೆಯಲ್ಲಿ ಈ ಸುನ್ನತಿಯ ಬದಲು ದೇವರ ಸಾಮ್ರಾಜ್ಯದ ಮಕ್ಕಳಾಗಲು ದೀಕ್ಷಾ ಸ್ನಾನ, ನಾವು ಅದನ್ನು ಸ್ನಾನ ದೀಕ್ಷಾ ಅನ್ನುತ್ತೇವೆ. ಪ್ರಿಯ ಸಹೋದರ ಸಹೋದರಿಯರೇ, ಈ ದೀಕ್ಷಾ ಸ್ನಾನ ದೇವರ ಮಕ್ಕಳಾಗಲು, ದೇವರ ಕೃಪೆಯಲ್ಲಿ ನಾವು ತುಂಬಲ್ಪಡಲು ಇರುವ ಒಂದು ಶ್ರೇಷ್ಠ ಸಂಸ್ಕಾರ. ಪುಟ್ಟ ಮಗು ಪುಟ್ಟ ಮಗು ಜನಿಸಿದಾಗ ಆ ಮಗುವನ್ನು ದೇವಾಲಯಕ್ಕೆ ತರ್ತಾರೆ. ತಂದೆ ತಾಯಿಯ ವಿಶ್ವಾಸದ ಆಧಾರದ ಮೇಲೆ ಹಾಗೂ ಅಲ್ಲಿ ನೆರೆದಿರುವ ಆ ಮಕ್ಕಳ ಕುಟುಂಬದ ವಿಶ್ವಾಸದ ಆಧಾರದ ಮೇಲೆ, ಅಥವಾ ನಾವು ಹೇಳ್ತೀವಿ ಜ್ಞಾನ ತಂದೆ, ಜ್ಞಾನ ತಾಯಿ, ಗಾಡ್ ಫಾದರ್, ಗಾಡ್ ಮದರ್, ಅವರ ವಿಶ್ವಾಸದ ಆಧಾರದ ಮೇಲೆ ಈ ಮಗುವಿಗೆ ನಾವು ಸ್ನಾನ ದೀಕ್ಷೆಯನ್ನು ಕೊಡುತ್ತೇವೆ. ಸ್ನಾನ ದೀಕ್ಷೆ ಕೊಟ್ಟಾದ್ಮೇಲೆ ಈ ಮಗು ಏನಾಗುತ್ತೆ? ಆ ಮಗು ದೇವರ ಮಗುವಾಗುತ್ತೆ. ಸಂತ ಪೌಲರು ನಮಗೆ ಹೇಳ್ತಾರೆ, ಈ ದೀಕ್ಷಾ ಸ್ನಾನದಲ್ಲಿ ಏನು ಸಿಗುತ್ತೆ? ಈ ದೀಕ್ಷಾ ಸ್ನಾನದಲ್ಲಿ ನಾವು ನಮ್ಮ ಜನ್ಮ ಪಾಪಕ್ಕೆ ಸಾಯ್ತೀವಿ. ನಮ್ಮ ತಾಯಿ ಗರ್ಭದಿಂದಲೇ ನಾನು ಪಾಪಿ ಅಂತೇಳಿ ದಾವಿದ ಕೀರ್ತನೆ 51ರಲ್ಲಿ ಹೇಳ್ತಾನೆ. ಆ ಪಾಪಗಳೆಲ್ಲ ಅಳಿದು ಹೋಗಿ ಒಂದು ಹೊಸ ಸೃಷ್ಟಿಯಾಗ್ತೀವಿ. ಯೇಸುವಿನ ಜನನ, ಮರಣ ಹಾಗೂ ಪುನರುತ್ಥಾನದ ಕೃಪೆಯಿಂದ ನಾವು ಕೂಡ ಈ ಒಂದು ಹೊಸ ಜೀವನ, ನೂತನ ಜೀವನವನ್ನು ಪಡೆಯುತ್ತೇವೆ. ಆ ಜೀವ ನಮಗೆ ಕೊಡುವುದು ದೇವರು ಪ್ರಭು ಯೇಸುವಿನ ಮೂಲಕ. ಇಂದಿನ ಶುಭ ಸಂದೇಶ, ಇಂದು ಪವಿತ್ರ ಧರ್ಮಸಭೆ ನಮ್ಮ ದೀಕ್ಷಾ ಸ್ನಾನದ ವಾಗ್ದಾನಗಳಿಗೆ ನಾವು ಯೋಗ್ಯರಾಗಿ ಬಾಳಲು ನಮಗೆ ಕರೆ ನೀಡುತ್ತೆ. ಕೆಲವರಿಗೆ ದೀಕ್ಷಾ ಸ್ನಾನ ಏನ್ ಹೇಳ್ತಾರೆ, ಮಾಮೂಲು ಆಗ್ಬಿಟ್ಟಿದೆ. ಈ ದೀಕ್ಷಾ ಸ್ನಾನ ಅಂದ್ರೆ ಇದರಲ್ಲಿ ಒಂದು ವಿಶೇಷ ಆಶೀರ್ವಾದ, ವಿಶೇಷ ಕೃಪೆ, ವಿಶೇಷ ಕರುಣೆ ಇದರಲ್ಲಿ ಇದೆ. ಅದಕ್ಕಾಗಿ ಇದನ್ನು ಪಡೆಯಲು ನಾವು ತುಂಬಾ ಸಿದ್ಧತೆಯನ್ನು ಮಾಡಿಕೊಳ್ಬೇಕು. ಆಂತರಿಕ ಸಿದ್ಧತೆ, ಆಧ್ಯಾತ್ಮಿಕ ಸಿದ್ಧತೆ, ಹಾಗೂ ಈ ಸಿದ್ಧತೆಯ ಮೂಲಕ ಅದನ್ನು ಕೇವಲ ಮಗು ಮಾತ್ರವಲ್ಲ, ಕುಟುಂಬಸ್ಥರು ಕೂಡ ಸಿದ್ಧತೆಯನ್ನು ಮಾಡಬೇಕು. ಯಾಕೆಂದ್ರೆ ಇದೊಂದು ಪವಿತ್ರ ಸಂಸ್ಕಾರ. ಪವಿತ್ರ ಕಥೋಲಿಕ ಸಭೆಯಲ್ಲಿ 7 ಸಂಸ್ಕಾರಗಳಿವೆ. ಈ 7 ಸಂಸ್ಕಾರಗಳು ದೇವರ ಕೃಪೆಯ ಸಾಧನಗಳು. ಈ 7 ಸಂಸ್ಕಾರಗಳನ್ನು ಧರ್ಮಸಭೆ ಕಂಡುಹಿಡಿದು ಕೊಟ್ಟಿದ್ದು ಅಲ್ಲ, ಪ್ರಭು ಯೇಸುವೆ ಈ ಧರ್ಮಸಭೆಗೆ ಅದನ್ನು ಕಾಣಿಕೆಯಾಗಿ ಕೊಟ್ಟರು. ನಾವು ಬೈಬಲ್ ಅಲ್ಲಿ ಆಳವಾಗಿ ಹೋದಾಗ ಈ 7 ಸಂಸ್ಕಾರಗಳು ಬೈಬಲ್ ವಾಕ್ಯದ ಆಧಾರದ ಮೇಲೆ ನಾವು ಆ ಸಂಸ್ಕಾರಗಳನ್ನು ಉಪಯೋಗಿಸಿಕೊಳ್ಳುತ್ತೇವೆ. ಇವತ್ತು ತುಂಬಾ ಮಂದಿಗೆ ಈ ಸ್ನಾನ ದೀಕ್ಷೆ ಅಂದ್ರೆ ಏನು, ಅಥವಾ ದೃಢೀಕರಣ, ಪರಮಪ್ರಸಾದ, ಪಾಪ ನಿವೇದನೆ,
ವಿವಾಹ ಕೂಡ ಒಂದು ಸಂಸ್ಕಾರ, ಯಾಜಕಾಭಿಷೇಕ ಕೂಡ ಒಂದು ಸಂಸ್ಕಾರ, ರೋಗಿಗಳ ಅಭ್ಯಂಜನವೂ ಕೂಡ ಒಂದು ಸಂಸ್ಕಾರ. ಏಕೆಂದರೆ ದೇವರ ಕೃಪೆ, ಆಂತರಿಕ ಕೃಪೆ, ಈ ಬಾಹ್ಯ ಸಂಕೇತಗಳನ್ನು ನಾವು ಉಪಯೋಗಿಸ್ತೀವಿ, ಇರಬಹುದು ಎಣ್ಣೆ ಉಪಯೋಗಿಸ್ತೀವಿ. ಇದರ ಉದ್ದೇಶ ಅಭ್ಯಂಜಿತವಾದ ಎಣ್ಣೆ, ಆಶೀರ್ವಾದಗೊಂಡ ಎಣ್ಣೆ. ಇದರ ಮೂಲಕ ಪ್ರಭುವಿನ ಕೃಪೆ ನಮ್ಮ ಜೀವನದೊಳಗೆ ಪ್ರವೇಶವಾಗುತ್ತೆ. ಸ್ನಾನ ದೀಕ್ಷೆಯಲ್ಲಿ ನಾನು ಹೇಳಿದೆ, ಜನ್ಮ ಪಾಪಗಳು ತೊಳೆಯಲ್ಪಡುತ್ತವೆ, ನಾವು ಹೊಸ ಸೃಷ್ಟಿಗಳಾಗ್ತೀವಿ, ದೇವರ ಮಕ್ಕಳಾಗ್ತೀವಿ. ದೇವರನ್ನು ಅಪ್ಪ ತಂದೆಯೇ ಎಂದು ಕರೆಯುವ ಭಾಗ್ಯ ನನಗೂ ನಿಮಗೂ ಲಭಿಸುತ್ತದೆ. ಪ್ರೈಸ್ ದ ಲಾರ್ಡ್, ಹಾಲೆಲೂಯ. ದೇವರು ಶಪಿಸುವ ದೇವರು ಅಲ್ಲ, ದೇವರು ಶಿಕ್ಷಿಸುವ ದೇವರು ಅಲ್ಲ, ದೇವರು ಕ್ರೂರಿ ಹಿಂಸೆ ಕೊಡುವ ದೇವರು ಅಲ್ಲ, ದೇವರು ಪ್ರೀತಿ ಸ್ವರೂಪಿ. ದೇವರ ಪ್ರೀತಿಯ ಕುರುಹೇ ಯೇಸು ಸ್ವಾಮಿ. ಪ್ರೀತಿಯ ಸಹೋದರ ಸಹೋದರಿಯರೇ, ಈ ಸ್ನಾನ ದೀಕ್ಷೆ ದೇವರ ಪ್ರೀತಿಯ ಕುರುಹು, ಸಂಕೇತ. ಈ ಸ್ನಾನ ದೀಕ್ಷೆಯ ಮೂಲಕ ನಾವು ಧರ್ಮಸಭೆಯ ಮಕ್ಕಳಾಗಿದ್ದೀವಿ. ಅದಕ್ಕಾಗಿ ಸ್ನಾನ ದೀಕ್ಷೆ ನಮಗೆ ದೇವರ ಒಂದು ಉಚಿತ ವರದಾನ. ಆ ವರದಾನವನ್ನು ಪಡೆದಾಗ ಪ್ರಧಾನವಾದ ವರದಾನ, ಪವಿತ್ರಾತ್ಮರಿಂದ ನಾವು ಭರಿತರಾಗ್ತೀವಿ. ಪವಿತ್ರಾತ್ಮರು ನಿನ್ನನ್ನು ನಡೆಸುತ್ತಾರೆ. ಈ ಪವಿತ್ರ ಸಭೆಯನ್ನು ಪರಿಶುದ್ಧಾತ್ಮರು ನಡೆಸುತ್ತಾರೆ. ನಾವು ನೋಡ್ತೀವಿ, ಜಗದ್ಗುರುಗಳು, ಧರ್ಮಾಧ್ಯಕ್ಷರುಗಳು, ಗುರುಗಳು, ಕನ್ಯಾಸ್ತ್ರೀಯರು ಅಥವಾ ನಮ್ಮ ಕುಟುಂಬದಿಂದಲೇ ಬಂದವರು ಈ ಕುಟುಂಬದ ಬೆಳಕನ್ನು ಪಡೆದು ಆ ಬೆಳಕಿನಲ್ಲಿ ಚಿಗುರಿದ ಆ ದೈವ ಕರೆಗಳು ಇವತ್ತು ವಿಶ್ವದಲ್ಲೆಲ್ಲ ಯೇಸುವಿನ ಶಾಂತಿಯ, ಪ್ರೀತಿಯ, ಕ್ಷಮೆಯ, ಸಮಾಧಾನದ ಹಾಗೂ ಅಗತ್ಯವಾದ ಸೇವೆಯ ಕಾರ್ಯಗಳನ್ನು ಮಾಡ್ತಾ ಇದ್ದಾರೆ. ಇದರಲ್ಲಿ ಕೆಲವರು ಮಾತ್ರ ಅಪಾರ್ಥ ಮಾಡಿಕೊಳ್ಬಹುದು, ಅದು ಅವರ ಅಂಧಕಾರ. ಕಾರಣ ಯೇಸುವನ್ನು ಅರಿತುಕೊಂಡವರು ಎಂದೂ ಅವರನ್ನು ಅಪಾರ್ಥ ಮಾಡೋಲ್ಲ, ಅವರನ್ನು ಪ್ರೀತಿಸುತ್ತಾರೆ. ಒಂದು ಮಾತು ನನ್ನ ನೆನಪಿಗೆ ಬರುತ್ತೆ. ನೆಪೋಲಿಯನ್ ಬೊನಪಾರ್ಟೆ ಹಾಗೂ ಅಲೆಕ್ಸಾಂಡರ್ ಚಕ್ರವರ್ತಿ ನಿಮಗೆಲ್ಲರಿಗೂ ಗೊತ್ತು, ವಿಶ್ವವನ್ನು ಗೆಲ್ಲಲು ಹೊರಟರು. ಆದರೆ 36ನೇ ವಯಸ್ಸಿನಲ್ಲಿ ಡೆಂಗ್ಯೂ ಜ್ವರ ಬಂದು ಸತ್ತೋಗುವಾಗ ಅವರು ಹೇಳಿದ್ರಂತೆ, ನನ್ನ 2 ಕರಗಳನ್ನು ನನ್ನ ಶವದ ಪೆಟ್ಟಿಗೆಯಿಂದ ಹೊರಗಡೆ ಹಾಕಿ. ಕಾರಣ ಏನು? ನಾನು ಹುಟ್ಟಿದಾಗ ಏನು ಹೊತ್ಕೊಂಡು ಬಂದಿಲ್ಲ, ಸತ್ತಾಗ ಏನು ಹೊತ್ಕೊಂಡು ಹೋಗೋಲ್ಲ. ಜನರಿಗೆ ಗೊತ್ತಾಗಲಿ, ಹುಟ್ಟಿದಾಗ ಏನು ಹೊತ್ಕೊಂಡು ಬಂದಿಲ್ಲ, ಸತ್ತಾಗ ಏನು ಹೊತ್ತುಕೊಂಡು ಹೋಗಿಲ್ಲ ಎಂಬುದು ಜನರಿಗೆ ಗೊತ್ತಾಗಲಿ. ನೆಪೋಲಿಯನ್ ಹೇಳಿದ, ನಾನು ಅಲೆಕ್ಸಾಂಡರ್ ವಿಶ್ವವನ್ನು ಗೆಲ್ಲಲು ಹೊರಟ್ವಿ. ಆದರೆ ಯೇಸು ತನ್ನ ಪ್ರೀತಿಮಯ ಜೀವನದಿಂದ ವಿಶ್ವವನ್ನೇ ಗೆದ್ದರು. ಹೌದು ಪ್ರೀತಿಯ ಸಹೋದರ ಸಹೋದರಿಯರೇ, ನಾವು ಇತರರ ಮನಸ್ಸನ್ನು ಗೆಲ್ಲಬೇಕು, ಕದೀಬಾರ್ದು. ನಾವು ಇತರರಿಗೆ ಪ್ರೇರಣೆಯಾಗಬೇಕು, ಪ್ರಚೋದನೆ ಕೊಡಬಾರ್ದು. ಇವತ್ತೇನಾಗುತ್ತೆ ವಿಶ್ವದಲ್ಲಿ, ನಾವು ನೋಡ್ತೀವಿ ಪ್ರಚೋದನೆಯ ಮಾತುಗಳು, ಪ್ರೇರಣೆಯ ಮಾತುಗಳು. ದೊಡ್ಡ ದೊಡ್ಡ ಕವಿಗಳು ಇರಬಹುದು ಅಥವಾ ವಿದ್ವಾಂಸರು ಇರಬಹುದು, ನಾವು ನೋಡ್ತೀವಿ ಅನೇಕ ವ್ಯಕ್ತಿಗಳು, ಗಣ್ಯ ವ್ಯಕ್ತಿಗಳು ಇರಬಹುದು, ಅಥವಾ ಧರ್ಮಸಭೆಯಲ್ಲಿ ಸಂತ ಭಕ್ತರು ಇರಬಹುದು. ಅವರ ಮಾತುಗಳು ಪ್ರೇರಣೆಯ ಮಾತುಗಳು, ಕ್ರಿಸ್ತನ ಮಾತುಗಳು ಪ್ರೇರಣೆಯ ಮಾತುಗಳು. ಸ್ನಾನ ದೀಕ್ಷೆ ಪಡೆದ ವ್ಯಕ್ತಿ ಪ್ರಚೋದಿಸುವ ವ್ಯಕ್ತಿ ಅಲ್ಲ, ಪ್ರೇರೇಪಿಸುವ ವ್ಯಕ್ತಿ, ಪ್ರೀತಿಸುವ ಶಕ್ತಿ, ಕ್ಷಮಿಸುವ ವ್ಯಕ್ತಿ, ಧೈರ್ಯದ ವ್ಯಕ್ತಿ, ಸೇವೆ ಮಾಡುವ ವ್ಯಕ್ತಿ ಮಾತ್ರವಲ್ಲ, ಕ್ಷಮಿಸಿ ಸಹಿಸುವ ವ್ಯಕ್ತಿಯಾಗುತ್ತಾನೆ. ಅವನು ಇನ್ನೂ ಹೆಚ್ಚು ದೇವರ ಕೃಪೆಯಿಂದ ತುಂಬಿ ಪರರಿಗೆ ಪರೋಪಕಾರಿಯಾಗುತ್ತಾನೆ. ಅದಕ್ಕಾಗಿ ಪ್ರೀತಿಯ ಸಹೋದರ ಸಹೋದರಿಯರೇ, ಕೇವಲ ಒಂದು ಸ್ನಾನ ದೀಕ್ಷೆ ನಾವು ಕೂತ್ಕೊಂಡ್ರೆ ಸಾಲದು. ಈ ಸ್ನಾನ ದೀಕ್ಷೆಯ ಅರ್ಥ ನಾವು ಪಡ್ಕೊಳ್ಬೇಕು ನಮ್ಮ ಜೀವನದಲ್ಲಿ. ಯಾಕೆ ಈ ಸ್ನಾನ ದೀಕ್ಷೆ, ಈ ಬ್ಯಾಪ್ಟಿಸಮ್ ನಾವು ಪಡೆಯುತ್ತೀವಿ? ತುಂಬಾ ಮಂದಿ ಕೇಳ್ತಾರೆ, ಫಾದರ್ ನಾವು ಬ್ಯಾಪ್ಟಿಸಮ್ ಪಡಿಬೋದಾ? ಅದು ಅಷ್ಟು ಸುಲಭವಲ್ಲ. ಇದರ ಕುರಿತು ಮಾಹಿತಿ ಬೇಕು, ಜ್ಞಾನ ಪಡೆಯಬೇಕು, ಬೆಳಕು ಅವರು ಸ್ವೀಕರಿಸಬೇಕು, ಆವಾಗ ಮಾತ್ರ ಅದನ್ನು ಪಡೆಯಲು ಸಾಧ್ಯ. ಅದು ಸುಮ್ಮನೆ ಒಂದು ಶಿಲುಬೆ ಹಾಕಿದ ತಕ್ಷಣ ನಾವು ಕ್ರೈಸ್ತರಾಗುವುದಿಲ್ಲ. ಸುಮ್ಮನೆ ಒಂದು ಮನೆ ಮುಂದೆ ಬೋರ್ಡ್ ಹಾಕಿದ್ದೀವಿ, ಕ್ರಿಸ್ತ ವಿಲ್ಲ ಅಂತೇಳಿ, ಆ ಮನೆಯಲ್ಲಿ ಕ್ರಿಸ್ತ ಇಲ್ಲ. ಏಕೆಂದ್ರೆ ಕ್ರಿಸ್ತ ಇರಬೇಕಾದ್ರೆ ಕ್ರಿಸ್ತ ಹೇಳಿದ ಹಾದಿಯಲ್ಲಿ ನಾವು ಜೀವಿಸಬೇಕು. ಪ್ರತಿಯೊಬ್ಬ ಸ್ನಾನ ದೀಕ್ಷೆ ಪಡೆದ ವ್ಯಕ್ತಿ ಅಥವಾ ಸ್ನಾನ ದೀಕ್ಷೆ ಪಡೆಯದ ವ್ಯಕ್ತಿ ಕೂಡ ದೇವರ ವಾಕ್ಯ ಓದಿ ದೇವರ ಪ್ರೇರಣೆ, ಎಷ್ಟೋ ಮಂದಿ ಇದ್ದಾರೆ ಇವತ್ತು ಯೇಸುವನ್ನು ವಿಶ್ವಾಸಿಸುವವರು.
ಕೇವಲ ಸ್ನಾನ ದೀಕ್ಷೆ ಪಡೆದವರೇ ಮಾತ್ರವಲ್ಲ, ಅನೇಕ ಮಂದಿ ಇದ್ದಾರೆ ಈ ವಿಶ್ವದಲ್ಲಿ. ಯೇಸುವಿನ ಮಾರ್ಗವನ್ನು ಅನುಸರಿಸುವವರು, ಬೈಬಲ್ ಓದುವವರು, ಯೇಸುವಿನಿಂದ ಪ್ರೇರಣೆಗೊಂಡವರು. ಅವರ ಜೀವನದಲ್ಲೂ ಬೆಳಕು ದೇವರು ಕೊಟ್ಟಿದ್ದಾರೆ. ಏಕೆಂದರೆ ದೇವರ ಬೆಳಕು ನಮ್ಮಲ್ಲಿ ಬಂದಾಗ ನಮ್ಮಲ್ಲಿರುವ ಅಂಧಕಾರ ಬಿಟ್ಟು ಹೋಗುತ್ತೆ. ಅಂದರೆ ಈ ದೀಕ್ಷಾ ಸ್ನಾನದ ಹಬ್ಬ ಬೆಳಕಿನೆಡೆಗೆ ತರುವ ಹಬ್ಬ, ಕ್ರಿಸ್ತರ ಪ್ರೀತಿ ಎಡೆಗೆ ನಮ್ಮನ್ನು ತರುವ ಹಬ್ಬ. ಪ್ರಭು ಯೇಸುವನ್ನು ಸಂಪೂರ್ಣವಾಗಿ ಅರಿತು ಅನುಭವಿಸಿ ಅನುಕರಿಸಿ ಅನುಸರಿಸಿ ಜೀವಿಸುವ ಹಬ್ಬ. ಯಾವಾಗ ನಾವು ಅದು ಮಾಡ್ತೀವಿ, ಯಾವಾಗ ನಮಗೆ ಆರೋಗ್ಯ, ಆನಂದ, ಆಯುಷ್ಯ, ಅಭಿಷೇಕ, ಆದಾಯ ಎಲ್ಲ ಸಿಗುತ್ತೆ. ನಾವು ಪರರನ್ನು ಪ್ರೀತಿಸುತ್ತೇವೆ. ಪ್ರಧಾನ ಆಜ್ಞೆ ಯೇಸು ಕೊಟ್ಟರು, ನಿನ್ನನ್ನು ನೀನು ಪ್ರೀತಿಸಿದಂತೆ ದೇವರನ್ನು ಪ್ರೀತಿಸು, ನಿನ್ನನ್ನು ನೀನು ಪ್ರೀತಿಸಿದಂತೆ ಪರರನ್ನು ಪ್ರೀತಿಸು. ಆ ಪ್ರೀತಿಯಲ್ಲಿ ಸಮಸ್ತವು ಐಕ್ಯವಾಗುತ್ತೆ. ಇವತ್ತು ವಿಶ್ವದಲ್ಲಿ ಒಂದು ಕೊರತೆ ಇದೆ. ನಾವು ನೋಡೋಣ ಇವತ್ತಿನ ವಾಚನಗಳು ಸ್ವಲ್ಪ ನಮಗೆ ಏನು ಹೇಳುತ್ತವೆ ಅಂತೇಳಿ. ಇವತ್ತಿನ 2ನೇ ವಾಚನ ತೀತನಿಗೆ ಬರೆದ ಪುಸ್ತಕದಿಂದ ಬರೆದ ಈ ವಾಚನ. 2ನೇ ವಾಚನ ತೀತನಿಗೆ ಬರೆದ ಪುಸ್ತಕದಿಂದ ವಾಚನ, ಪತ್ರದಿಂದ ವಾಚನ. 2ನೇ ವಾಚನ ತೀತನಿಗೆ ಬರೆದ ಪತ್ರದಿಂದ ವಾಚನ. 2ನೇ ಅಧ್ಯಾಯ ವಾಕ್ಯ 11ರಿಂದ 14, 3ನೇ ಅಧ್ಯಾಯ ವಾಕ್ಯಗಳು 4ರಿಂದ 7. ಎಲ್ಲಾ ಮಾನವರ ಜೀವೋದ್ಧಾರಕ್ಕಾಗಿಯೇ ದೇವರ ಅನುಗ್ರಹವು ಪ್ರಕಟವಾಗಿದೆ. ದೇವರ ಅನುಗ್ರಹ, ದೇವರ ಕೃಪೆ ಎಲ್ಲಾ ಮಾನವರ ಜೀವೋದ್ಧಾರಕ್ಕಾಗಿ. 700 ಕೋಟಿ ಜನ ಅವರು ಸ್ವರ್ಗಕ್ಕೆ ಹೋಗಬೇಕು. 700 ಕೋಟಿ ಜನ ದೇವರನ್ನು ಅನುಭವಿಸಬೇಕು, ಜೀವೋದ್ಧಾರ ಪಡೆಯಬೇಕು, ರಕ್ಷಣೆ ಪಡೆಯಬೇಕು. ಇದು ದೇವರ ಅನುಗ್ರಹ. ನಾವು ಭಕ್ತಿಹೀನ ನಡತೆಯನ್ನು, ಪ್ರಾಪಂಚಿಕ ವ್ಯಾಮೋಹಗಳನ್ನು ವಿಸರ್ಜಿಸಿ. ಯಾವ ನಡತೆ? ಭಕ್ತಿಹೀನ ನಡತೆ. ಅಂದರೆ ನಾವು ಕೆಲವು ಸರಿ ನಮ್ಮ ಭಕ್ತಿ ಕುರುಡಾಗುತ್ತೆ. ಯಾವುದೇ ಭಕ್ತಿ ಕುರುಡಾದಾಗ ವ್ಯಕ್ತಿಗೆ ದಾರಿ ಕಾಣೋಲ್ಲ. ಹೇಗೆ ಸೌಲನ ಭಕ್ತಿ ಕುರುಡಾಯ್ತೋ, ಸೌಲ ಏನ್ ಮಾಡಿದ? ಹಿಂಸಿಸಲು ಆರಂಭ ಮಾಡಿದ. ಇತರರನ್ನು ಹಿಂಸಿಸಲು, ಇತರರಿಗೆ ನೋವು ಕೊಡಲು, ಇತರರನ್ನು ಒಡೆದಾಡಲು, ಇತರರನ್ನು ಸೆರೆಮನೆಗೆ ತಳ್ಳಲು. ಆದರೆ ಯೇಸುವಿನ ಪ್ರೀತಿ, ಯೇಸುವಿನ ದರ್ಶನವಾದಾಗ ಅವನು ಪರಿವರ್ತನೆಗೊಂಡ. ಅದಕ್ಕಾಗಿ ತೀತ ಹೇಳ್ತಾ ಇದ್ದಾನೆ, ತೀತನಿಗೆ ಬರೆದ ಪತ್ರಿಕೆಯಲ್ಲಿ ಸಂತ ಪೌಲರು ಹೇಳ್ತಾ ಇದ್ದಾರೆ, ನಾವು ಭಕ್ತಿಹೀನ ನಡತೆಯನ್ನು, ಪ್ರಾಪಂಚಿಕ ವ್ಯಾಮೋಹಗಳನ್ನು ವಿಸರ್ಜಿಸಿ. ಇವತ್ತು ತುಂಬಾ ನಾವು ಪ್ರಾಪಂಚಿಕ ವ್ಯಾಮೋಹಗಳಲ್ಲಿ ಬಿದ್ದಿದ್ದೀವಿ. ಪ್ರಾಪಂಚಿಕ ವ್ಯಾಮೋಹ ನಮ್ಮನ್ನು ಆಳ್ತಾ ಇದೆ. ಪ್ರಾಪಂಚಿಕವಾದುದು ಯಾವುದು? ಇವತ್ತು ನಾವು ನೋಡ್ತೀವಿ, ನಾವು ಎಡಿಕ್ಷನ್, ಹಳೆ ಕಾಲದಲ್ಲಿ ಎಡಿಕ್ಷನ್ ಅಂತಿದ್ವಿ ನಾವು. ಯಾವುದು? ಕುಡಿಯುವುದು ಅಥವಾ ಧೂಮಪಾನ ಮಾಡುವುದು, ಈ ದುಡಿದರೆ ಮದ್ಯಪಾನ, ಧೂಮಪಾನ, ಗ್ಯಾಂಬ್ಲಿಂಗ್, ಇದೆಲ್ಲ ಇವತ್ತು ಏನು ಎಡಿಕ್ಷನ್ ಆಗಿದೆ? ವ್ಯಸನ ಅಂತೀವಿ. ಏನು ವ್ಯಸನ? ವಾಟ್ಸಪ್ ವ್ಯಸನ, ಫೇಸ್ಬುಕ್ ವ್ಯಸನ, ಮಾತಾಡೋದೊಂದು ವ್ಯಸನವಾಗಿಬಿಟ್ಟಿದೆ. ಚಟ, ಹೊರಗೆ ಬರಲಿಕ್ಕೆ ಆಗ್ತಾ ಇಲ್ಲ. ಎಲ್ಲೋ ನಮಗೆ ಒಂದು ಆ ಬಲೆಯಲ್ಲಿ ಸಿಕ್ಕಾಕೊಂಡಿದ್ದೀವಿ. ಆ ಬಲೆಯಿಂದ ನಾವು ಬಿಡಿಸಬೇಕು. ಅಥವಾ ಟಿವಿ, ಸೀರಿಯಲ್, ಮಾಧ್ಯಮಗಳು, ನಾವು ಅದರಲ್ಲಿ ಮುಳುಗಿ ಹೋಗಿದ್ದೀವಿ. ಅದು ತಪ್ಪು ಅಂತ ಹೇಳ್ತಾ ಇಲ್ಲ, ಆದರೆ ಮುಳುಗಿ ಹೋಗಿದ್ದೀವಿ. ನಮ್ಮ ಜವಾಬ್ದಾರಿಯನ್ನು ಮರ್ತಿದ್ದೀವಿ. ಸ್ನಾನ ದೀಕ್ಷೆ ಪಡೆದ ವ್ಯಕ್ತಿ, ಪ್ರಭುವಿನಲ್ಲಿರುವ ವ್ಯಕ್ತಿ ಅಥವಾ ಯಾವುದೋ ಒಂದು ವ್ಯಕ್ತಿ, ಈ ಜೀವನದಲ್ಲಿ ಜವಾಬ್ದಾರಿ ಆತನಿಗೆ ಅತಿ ಶ್ರೇಷ್ಠವಾದುದು. ಅದಕ್ಕೆ ಇವರು ಹೇಳ್ತಾ ಇದ್ದಾರೆ, ಪ್ರಾಪಂಚಿಕ ವ್ಯಾಮೋಹವನ್ನು ವಿಸರ್ಜಿಸಿ, ಈ ಲೋಕದಲ್ಲಿ ವಿವೇಕಿಗಳಾಗಿಯೂ ಪ್ರಾಮಾಣಿಕರಾಗಿಯೂ. ವಿವೇಕ ಕಳೆದುಕೊಂಡಾಗ ಮನುಷ್ಯ ಅವಿವೇಕಿ ಆಗ್ತಾನೆ. ಅವನು ಏನ್ ಮಾಡ್ತಾನೆ ಅವನಿಗೆ ಗೊತ್ತಾಗ್ತಾ ಇಲ್ಲ. ಪ್ರಾಮಾಣಿಕ, ದೇವರಿಗೆ ಯಾವುದು ಆಧ್ಯಾತ್ಮಿಕತೆ? ಪ್ರಾಮಾಣಿಕತೆಯೇ ಆಧ್ಯಾತ್ಮಿಕತೆ. ಎಷ್ಟೋ ಮಂದಿ ಅಪ್ರಾಮಾಣಿಕರಾಗ್ತಾರೆ, ಅಲ್ಲಿ ಸಮಾಧಾನ ಇಲ್ಲ. ಅಪ್ರಾಮಾಣಿಕತೆ ಆಶೀರ್ವಾದ ತರೋದಿಲ್ಲ, ಬಿಡುಗಡೆ ತರೋದಿಲ್ಲ, ರಕ್ಷಣೆ ಒದಗಿಸಿ ಕೊಡುವುದಿಲ್ಲ. ಪ್ರಾಮಾಣಿಕರಾಗಿ ಭಕ್ತರಾಗಿಯೂ ಜೀವಿಸಬೇಕೆಂದು ಅದು ನಮಗೆ ಬೋಧಿಸುತ್ತದೆ. ದೇವರ ಅನುಗ್ರಹ, ನಾವು ವಿವೇಕಭರಿತರಾಗಿ, ಪ್ರಾಮಾಣಿಕರಾಗಿ ಹಾಗೂ ಪ್ರಾಮಾಣಿಕ ಭಕ್ತರಾಗಿ ಜೀವಿಸಬೇಕು. ಕೇವಲ ವಂಚನೆ ಮಾಡುವ ಭಕ್ತರು ಆಗಬಾರದು. ಮಹೋನ್ನತ ದೇವರು ಮತ್ತು ನಮ್ಮ ಉದ್ಧಾರಕ ಯೇಸು ಕ್ರಿಸ್ತರು ಮಹಿಮಾರೂಪದಲ್ಲಿ ನಮಗೆ ಪ್ರತ್ಯಕ್ಷವಾಗುವ ಸೌಭಾಗ್ಯವನ್ನು ಎದುರು ನೋಡಬೇಕೆಂದು ಅದು ಕಲಿಸುತ್ತದೆ. ಯೇಸು ಕ್ರಿಸ್ತರು ನಮ್ಮನ್ನು ಸಕಲ ಅಪರಾಧಗಳಿಂದ ವಿಮೋಚಿಸಿ, ಯೇಸು ಸಕಲ ಅಪರಾಧಗಳಿಂದ ನಮ್ಮನ್ನು ವಿಮೋಚಿಸುತ್ತಾರೆ, ಪರಿಶುದ್ಧರನ್ನಾಗಿಸುತ್ತಾರೆ.
ಸತ್ಕಾರ್ಯಗಳಲ್ಲಿ ಆಸಕ್ತರಾದ ಒಂದು ಜನಾಂಗವನ್ನಾಗಿ ಮಾಡಿದರು. ನಮ್ಮನ್ನು ತಮ್ಮ ಸ್ವಂತದವರನ್ನಾಗಿಸಿಕೊಳ್ಳಲೆಂದು ತಮ್ಮನ್ನೇ ನಮಗಾಗಿ ಸಮರ್ಪಿಸಿಕೊಟ್ಟರು. ಪ್ರಭು ಯೇಸು ಮಾಡಿದ ಉಪಕಾರ ಏನು? ಇವತ್ತು ಅವರು ತಮ್ಮನ್ನೇ ನಮಗೆ ಸಮರ್ಪಿಸಿಕೊಟ್ಟರು. ಅದಕ್ಕಾಗಿ ಇವತ್ತು ನಾವು ಕ್ರೈಸ್ತರು ವಿವಿಧ ಕಡೆ ಸೇವೆ ಮಾಡ್ತೀವಿ. ಸಮರ್ಪಣೆ, ನಿನ್ನನ್ನೇ ನೀನು ಸಮರ್ಪಿಸಿಕೊಡು. ಜನರ ಉದ್ಧಾರಕ್ಕಾಗಿ, ಜನರ ಕಲ್ಯಾಣಕ್ಕಾಗಿ, ಲೋಕೋದ್ಧಾರಕ್ಕಾಗಿ ಸಮರ್ಪಿಸು. ಅದನ್ನು ಮುಂದುವರಿಸಿ ಅವರು ಹೇಳ್ತಾ ಇದ್ದಾರೆ, ಹೀಗಿರುವಾಗ ಜಗದ್ ರಕ್ಷಕರಾದ ದೇವರ ದಯೆಯು ಅವರ ಜನಪ್ರೇಮವು ಪ್ರಕಟವಾದುವು. ಆಗ ಅವರೇ ನಮ್ಮನ್ನು ಉದ್ಧರಿಸಿದರು. ನಮ್ಮ ಸ್ವಂತ ಪುಣ್ಯ ಕಾರ್ಯಗಳು ನಮಗೆ ಈ ಉದ್ಧಾರವನ್ನು ತರಲಿಲ್ಲ. ನಮ್ಮ ಸ್ವಂತ ಪುಣ್ಯ ಕಾರ್ಯಗಳು ಉದ್ಧಾರ ತರಲಿಲ್ಲ. ಜಗದ್ ರಕ್ಷಕರಾದ ಯೇಸು ತಮ್ಮ ಪ್ರೀತಿಯಿಂದ ನಮ್ಮನ್ನು ರಕ್ಷಿಸಿದರು. ಆಗ ಅವರೇ ನಮ್ಮನ್ನು ಉದ್ಧರಿಸಿದರು. ನಮ್ಮ ಸ್ವಂತ ಪುಣ್ಯ ಕಾರ್ಯಗಳು ನಮಗೆ ಈ ಉದ್ಧಾರವನ್ನು ತರಲಿಲ್ಲ. ಪುನರ್ಜನ್ಮವನ್ನು ಸೂಚಿಸುವ ಸ್ನಾನ ಹಾಗೂ ನೂತನ ಜೀವವನ್ನೀಯುವ ಪವಿತ್ರಾತ್ಮ, ಈ ಮೂಲಕ ಅವರೇ ನಮ್ಮನ್ನು ಕರುಣೆಯಿಂದ ಉದ್ಧಾರ ಮಾಡಿದರು. ಪವಿತ್ರಾತ್ಮರನ್ನು ನಮ್ಮ ಉದ್ಧಾರಕ ಯೇಸು ಕ್ರಿಸ್ತರ ಮುಖಾಂತರ ದೇವರು ನಮಗೆ ಧಾರಾಳವಾಗಿ ಅನುಗ್ರಹಿಸಿದ್ದಾರೆ. ದೀಕ್ಷಾ ಸ್ನಾನದಲ್ಲಿ ಯೇಸು ಪರಿಶುದ್ಧಾತ್ಮ ಭರಿತರಾದರು. ನಮ್ಮ ಸ್ನಾನ ದೀಕ್ಷೆಯಲ್ಲಿ ನಾವು ಕೂಡ ಪರಿಶುದ್ಧಾತ್ಮ ಭರಿತರಾಗುತ್ತೇವೆ, ಪರಿಶುದ್ಧಾತ್ಮರಿಂದ ತುಂಬಲ್ಪಡುತ್ತೇವೆ. ಪರಿಶುದ್ಧಾತ್ಮರು ನಮ್ಮನ್ನು ನಡೆಸುತ್ತಾರೆ. ಪರಿಶುದ್ಧಾತ್ಮರು ಪವಿತ್ರ ಕಥೋಲಿಕ ಧರ್ಮಸಭೆಯನ್ನು ನಡೆಸುತ್ತಾರೆ. ಧಾರಾಳವಾಗಿ ಈ ಪರಿಶುದ್ಧಾತ್ಮರನ್ನು ಅನುಗ್ರಹಿಸಿದ್ದಾರೆ. ಹೀಗೆ ದೈವಾನುಗ್ರಹದಿಂದ ನಾವು ದೇವರೊಡನೆ ಸತ್ಸಂಬಂಧವನ್ನು ಹೊಂದಿದೆವು. ನಿತ್ಯ ಜೀವದ ಭರವಸೆಯನ್ನು ಪಡೆದು ಆ ಜೀವಕ್ಕೆ ಬಾಧ್ಯಸ್ಥರಾದೆವು. ಇದು ಸತ್ಯವಾದ ಮಾತು. ಹೌದು ಪ್ರೀತಿಯ ಸಹೋದರ ಸಹೋದರಿಯರೇ, ನಮಗೆ ದೇವರು ಧಾರಾಳವಾಗಿ ಪರಿಶುದ್ಧಾತ್ಮರನ್ನು ಅನುಗ್ರಹಿಸಿದ್ದಾರೆ. ಇಂದಿನ ಮೊದಲನೇ ವಾಚನವು ಕೂಡ ಅದೇ ನಿಟ್ಟಿನಲ್ಲಿ ನಮಗೆ ಹೇಳುತ್ತೆ, ಸಂತೈಸಿ ನನ್ನ ಜನರನ್ನು ಸಂತೈಸಿರಿ. ಯೆಶಾಯ 41:5 ಹಾಗೂ 9:11. ಸರ್ವೇಶ್ವರ ಸ್ವಾಮಿಗೆ ಮಾರ್ಗವನ್ನು ಸಿದ್ಧ ಮಾಡಿ. ಸರ್ವೇಶ್ವರ ಸ್ವಾಮಿಗೆ ನಿಮ್ಮ ಜೀವನವನ್ನು ಸಿದ್ಧ ಮಾಡಿ. ಅದನ್ನೇ ಮುಂದುವರಿಸಿ ಹೇಳ್ತದೆ, ಇಗೋ ಬರುತಿಹನು ಸ್ವಾಮಿ ಸರ್ವೇಶ್ವರ, ಶೂರನಂತೆ ರಾಜ್ಯವಾಳುವನು ತನ್ನ ಭುಜಬಲದಿಂದಲೇ. ಇಗೋ ಶ್ರಮಕ್ಕೆ ತಕ್ಕ ಪ್ರತಿಫಲ ಆತನ ಕೈಯಲ್ಲಿದೆ. ಆತ ಜಯಿಸಿದ ಪರಿವಾರ ಆತನ ಮುಂದಿದೆ. ಸ್ನಾನಿಕ ಯೋಹಾನನು ಯೇಸುವಿನ ಧ್ವನಿಯಾದನು. ನಾವು ಪ್ರತಿಯೊಬ್ಬರೂ ಪ್ರಭು ಯೇಸು ಕ್ರಿಸ್ತರ ಧ್ವನಿ ಆಗಬೇಕು. ಪ್ರತಿಧ್ವನಿ, ಪ್ರತಿನಿಧಿ, ಪ್ರತಿಬಿಂಬ. ಸ್ನಾನ ದೀಕ್ಷೆ ಪಡೆದ ವ್ಯಕ್ತಿ ಕ್ರಿಸ್ತನ ಪ್ರತಿಧ್ವನಿ. ಅವನ ಧ್ವನಿಯಲ್ಲ, ದೇವರ ವಾಕ್ಯದಿಂದ ತುಂಬಿದ, ಸತ್ಯ ವಾಕ್ಯದಿಂದ ತುಂಬಿದ, ಪರಿಶುದ್ಧಾತ್ಮರಿಂದ ತುಂಬಿದ ಧ್ವನಿಯಾಗಬೇಕು. ಪ್ರತಿನಿಧಿ. ನಾವು ವಿ ಆರ್ ದ ಅಂಬಾಸಿಡರ್ ಆಫ್ ಕ್ರೈಸ್ಟ್. ನಾವು ಯೇಸುವಿನ ಪ್ರತಿನಿಧಿಗಳು, ರೆಪ್ರೆಸೆಂಟೇಟಿವ್ಸ್. ನಮ್ಮನ್ನು ನೋಡಿದವರು ಯೇಸುವನ್ನು ನೋಡಬೇಕು. ಆದ್ರೆ ಇವತ್ತು ಏನಾಗ್ತಾ ಇದೆ? ನಮ್ಮ ಜೀವನವನ್ನು ನೋಡಿದವರು ಅಯ್ಯಯ್ಯೋ ಎಂಥ ಕ್ರೈಸ್ತರಪ್ಪ ಇವರು. ಎಷ್ಟೋ ಮಹಾನ್ ವ್ಯಕ್ತಿಗಳು ಕೂಡ ಹೇಳಿದ್ರು, ನಾವು ಯೇಸುವನ್ನು ವಿಶ್ವಾಸಿಸುತ್ತೇವೆ, ಆದರೆ ಕ್ರೈಸ್ತರನ್ನಲ್ಲ. ಅವರು ಕುಡಿತಾರೆ, ಹೊಡೆದಾಡ್ತಾರೆ, ಜಗಳ ಮಾಡ್ತಾರೆ. ಇಲ್ಲ, ಸ್ನಾನ ದೀಕ್ಷೆ ಪಡೆದ ವ್ಯಕ್ತಿ ಪ್ರತಿನಿಧಿಯಾಗಬೇಕು. ಪ್ರತಿನಿಧಿಯಾಗಬೇಕಾದ್ರೆ ಬೈಬಲಲ್ಲಿ ಹೇಳಿದ ಪ್ರಕಾರ ಆ ವ್ಯಕ್ತಿ ಜೀವಿಸಬೇಕು. ಮೂರನೇದಾಗಿ ಅವನು ಪ್ರತಿಬಿಂಬ. ಅದಕ್ಕೆ ನಾವು ಹೇಳ್ತೀವಿ ಇವರನ್ನು ಕ್ರೈಸ್ತರೆಂದು ಕರೆದರು. ಕ್ರಿಶ್ಚಿಯನ್ಸ್. ಮೊದಲು ಕ್ರೈಸ್ಟ್ ಇದೆ, ಅಲ್ಲಿ ಕ್ರಿಸ್ತ ಇದ್ದಾರೆ. ಅಂದ್ರೆ ನಮ್ಮ ಜೀವನದಲ್ಲಿ ಕ್ರಿಸ್ತರ ಪ್ರತಿಬಿಂಬವಾಗಬೇಕು. ಖಂಡಿತವಾಗಿಯೂ ಜನರು ನಮ್ಮನ್ನು ಸ್ವೀಕರಿಸ್ತಾರೆ, ಪ್ರೀತಿಸ್ತಾರೆ, ಹಾಗೂ ಯೇಸುವಿನ ಆ ಮಹಿಮೆಯನ್ನು ಅವರು ಕೂಡ ಅನುಭವಿಸುತ್ತಾರೆ. ಪ್ರಿಯ ಸಹೋದರ ಸಹೋದರಿಯರೇ, ಈ ದಿನ ಕರ್ತರ ಸ್ನಾನ ದೀಕ್ಷೆಯ ಹಬ್ಬವನ್ನು ಕೊಂಡಾಡುತ್ತಿರುವಾಗ ಆ ಸ್ನಾನ ದೀಕ್ಷೆಯ ಫಲಗಳು ನಾವು ನಮ್ಮ ಜೀವನದಲ್ಲಿ ಪಡೆದಿದ್ದೀವಿ. ಅದನ್ನು ಅನುಭವಿಸಿ ಜೀವಿಸಲು ಬೇಕಾದ ಕೃಪೆಗಾಗಿ ನಾವು ಈ ದಿನ ಪ್ರಾರ್ಥಿಸೋಣ. ಈ ಹಬ್ಬ ನಮಗೆ ಆಶೀರ್ವಾದ ತರಲಿ, ವಿಶ್ವದಲ್ಲಿ ಶಾಂತಿ ಸಮಾಧಾನದ ಕೃಪೆಯನ್ನು ತರಲಿ, ನಮ್ಮೊಳಗಡೆ ಇರುವ ಅಂಧಕಾರಗಳನ್ನು ದೂರ ಮಾಡಲಿ. ಯೇಸುವಿನ ಕರುಣೆ ಪ್ರೀತಿ ನಮ್ಮೆಲ್ಲರ ಮೇಲೆ ಇಳಿದು ಬರಲಿ. ಸ್ನಾನ ದೀಕ್ಷೆ ಪಡೆದ ನಾವು ಯೇಸುವಿನ ಪ್ರತಿನಿಧಿಗಳಾಗಿ, ಯೇಸುವಿನ ಪ್ರತಿಬಿಂಬಗಳಾಗಿ, ಯೇಸುವಿನ ಪ್ರತಿ ರೂಪಗಳಾಗಿ, ಪ್ರತಿಧ್ವನಿಗಳಾಗಿ ಜೀವಿಸೋಣ. ಅದನ್ನೇ ಯೇಸು ನಮಗೆ ಕರೆ ನೀಡುತ್ತಾರೆ. ಕಣ್ಣುಗಳನ್ನು ಮುಚ್ಚಿ ಕರಗಳನ್ನು ಹೃದಯದ ಮೇಲಿಟ್ಟು ನಾವು ಪ್ರಾರ್ಥಿಸೋಣವೇ. ಸ್ತುತಿಗಳ ಮಧ್ಯೆ ವಾಸಿಸುವವನು, ಸ್ತುತಿಗೆ ಪಾತ್ರನು, ಸ್ತುತಿಯಲ್ಲಿ ಜೀವಿಸುವವನು ಆದ ಪ್ರಭು ಯೇಸುವೆ, ನಿಮ್ಮ ನಾಮಕ್ಕೆ ಅನಂತ ಕೋಟಿ ಸ್ತೋತ್ರಗಳು. ಯೇಸುವೆ,
ಈ ದಿನ ನಿಮ್ಮ ದೀಕ್ಷಾ ಸ್ನಾನದ ಹಬ್ಬವನ್ನು ಕೊಂಡಾಡುತ್ತಿರುವ ಈ ಸಂದರ್ಭದಲ್ಲಿ ಈ ವಿಶ್ವ ಪವಿತ್ರ ಸಭೆಯ ಮೇಲೆ ಕರುಣೆ ಆಗಿರಿ. ಎಲ್ಲ ಕಾರ್ಡಿನಲ್ಸ್ಗಳ ಮೇಲೆ, ಧರ್ಮಾಧ್ಯಕ್ಷರುಗಳ ಮೇಲೆ, ಎಲ್ಲ ಗುರು ಕನ್ಯಾಸ್ತ್ರೀಯರ ಮೇಲೆ, ದೇವ ಸೇವಕರ ಮೇಲೆ ಯೇಸುವೆ ದೈವ ಕರೆಗಳು ಇನ್ನೂ ಹೆಚ್ಚಾಗಿ ಉದ್ಭವಿಸಲಿ. ನಿಮ್ಮ ಶಾಂತಿ, ಪ್ರೀತಿ, ಸಮಾಧಾನದ ಮಾತುಗಳನ್ನು, ಈ ಸ್ವಾರ್ಥೆಯನ್ನು ಸಾರಲು ಬೇಕಾದ ವ್ಯಕ್ತಿಗಳನ್ನು ನೀವು ಆರಿಸಿ ಆಶೀರ್ವದಿಸಿರಿ. ನಮ್ಮ ಸ್ನಾನ ದೀಕ್ಷೆಯ ಆ ಕರ್ತವ್ಯಗಳಿಗೆ ವಿಧೇಯರಾಗಿ ಸರ್ವರನ್ನು ಪ್ರೀತಿಸಿ, ಸರ್ವರನ್ನು ಕ್ಷಮಿಸಿ, ಸರ್ವವನ್ನು ಸಹಿಸಿ, ಸರ್ವರ ಸೇವೆ ಮಾಡಿ, ಸರ್ವರಿಗಾಗಿ ಪ್ರಾರ್ಥಿಸಲು ನಮಗೆ ಶಕ್ತಿ ಕೊಡಿರಿ. ಸಜೀವ ವಾಕ್ಯ ಕಾರ್ಯಕ್ರಮದಲ್ಲಿ ಭಾಗವಹಿಸಿದ ತಮಗೆಲ್ಲರಿಗೂ ಧನ್ಯವಾದಗಳು. ಇದೇ ಸಮಯಕ್ಕೆ ಇದೇ ಕಾರ್ಯಕ್ರಮದಲ್ಲಿ ಮತ್ತೆ ಭೇಟಿಯಾಗೋಣ. ಧನ್ಯವಾದ. ತರಿಗೆ ಸಾಂತ್ವನವು ವಾಕ್ಯವು, ಸಜೀವ ವಾಕ್ಯವು, ರೋಗಿಗಳಿಗೆ ಸೌಖ್ಯವು. ವಾಕ್ಯವು ದೇವರ ವಾಕ್ಯವು, ಅಶಕ್ತರಿಗೆ ಶಕ್ತಿಯು. ವಾಕ್ಯವು ದೇವರ ವಾಕ್ಯವು, ಬಂಧಿತರಿಗೆ ಮುಕ್ತಿಯು. ಸಜೀವ ವಾಕ್ಯ ಆಲಿಸೋಣ, ಸಜೀವ ವಾಕ್ಯ ಧ್ಯಾನಿಸೋಣ, ಸಜೀವ ವಾಕ್ಯ ಜೀವಿಸೋಣ. ಸಜೀವ ವಾಕ್ಯ ಆಲಿಸೋಣ, ಸಜೀವ ವಾಕ್ಯ ಧ್ಯಾನಿಸೋಣ, ಸಜೀವ ವಾಕ್ಯ ಜೀವಿಸೋಣ. ಸಜೀವ ವಾಕ್ಯ